120 ರೂಪಾಯಿ ಬಡ್ಡಿಗೆ 400 ರೂಪಾಯಿ ಬಡ್ಡಿಗೆ 400 ರೂಪಾಯಿ ಬರೀ 150 400 रुपए लोकल 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 हरिगर लोकल हरिगर लोकल हरिगर ये हरिगर ये हरिगर ये हरिगर ये हरिगर वारे हरिगर वारे हरिगर चलो कैबिज 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 चलो ಪಾಲಕ್ ಏನು ರೇಟ್ ನಡೆದ್ರಿ? 10 ರೂಪಾಯಿಗೆ 4 ರೀ. 10 ರೂಪಾಯಿಗೆ 4? ಹಾಂ ರೀ. ಏನು 10 ರೂಪಾಯಿಗೆ 4 ಮಾರಿದ್ರೆ ನಿಮ್ಗೆ ವರ್ಕೌಟ್ ಆಗ್ತದ? ವರ್ಕೌಟ್ ಆಗಲ್ಲ ಸರ್. ಅದೇ ಏನು ಈಗ ರೈತರಿಗೆ ಗೋಳು ಏನಾದ್ರು ಏನನ್ ಬಾರಿ ಸರ್ ಅಣ್ಣ ಈಗ ಹೆಂಗೆ ಕೊಡ್ತೀನಿ ಮಾಡ್ತೀನಿ ನಮ್ಮ ಅಕ್ಕ ಹಿಂಗೆ ಮಾಡ್ತಾ ನಾವು ಕೊತ್ತಂಬರಿ ಹೆಂಗೆ ಹಚ್ಚಿರಿ? 10 ರೂಪಾಯಿ 4. 10 ರೂಪಾಯಿಗೆ 4. ಹೆಂಗಂದ್ರೆ ಮಾರ್ಕೆಟ್ ಇವತ್ತಿಂದು ಮಾರ್ಕೆಟ್ ಏನು ಸರಿ ಇಲ್ರಿ. ಸರಿ ಇಲ್ಲ ಇಲ್ಲ ಏನು ತೊಗೊಂಡು ಬಂದಿದ್ದಕ್ಕೆ ಸಹಿತ ಲಾಭ ಬರ್ತಾ ಇಲ್ಲ. ನಸಿಕ್ನಾಗ 5 ಗಂಟೆ ಬಂದೇವ ನೋಡ್ರಿ. ಬಂದು ಕಿಸಿದ ಇಲ್ಲಿ ನಿಂತೇವ್ರಿ. ಇನ್ನೂ ಆದ್ರೆ ಇನ್ನೂ ಮಾರಾಟ ಇಲ್ರಿ. ಹಾಂ ಹಾಗೆ ದಲಾಲ್ರ ಮಾರ್ಬೇಕಂದ್ರೆ ಏನತ್ತಿನದ 5 ರೂಪಾಯಿ ಒಂದು ಸೂಡ, ಆಮೇಲೆ ಏನತ್ತಿನದ 10 ರೂಪಾಯಿಗೆ 3 ಸೂಡ ಕರ್ಕೊಂಡು ನಿಂದಿರ್ತಾರೆ. ನಮ್ಗೆ ಪುರಾಟ ಆಗಲ್ರಿ. ಪುರಾಟ ಆಗಲ್ಲ. ಸಾಯಂಕಾಲ ಸೂಟ್ ಕಟ್ಟಕ್ಕೆ ಆಳ್ಗೊಳ್ರಿ, ತೊಳ್ಯಾಕೆ ಆಳ್ಗೊಳ್ರಿ. ಹಾಂ ರೀ. ಈ ಬೆಳಗ್ಗೆ ನಸಿಕಿಗೆ 5 ಗಂಟೆ ಬಂದು ನಿಂದಿರ್ತೇವೆ ರೀ. ಹಾಂ ರೀ. ಮತ್ತು ಹೋಗಿ ಹೊಲ್ದಾಗ ದುಡಿಬೇಕು. ಹೊಲ್ದಾಗ ದುಡಿಬೇಕೇ ರೀ. ನಸಿಕಿಗೆ 5 ಮಾಡಿದ್ರು ಟೈಮಿಂಗ್ ಏನತ್ತೆ ವರ್ಕೌಟ್ ಆಗಲ್ಗೈತೆ ರೀ. ಹಾಂ ಹೈರಾಣ ಇಲ್ರಿ. ಆದ್ರೆ ನಮಗೆ ಹೈರಾಣ ಅದ ರೀ.